ಸೊ ಮೈ ಡೆಲಿವರಿ ಸ್ಟೋರಿ ಪಾರ್ಟ್ 1 ಕೂಡ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲ ನೋಡಿದೀರ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಪಾರ್ಟ್ 2 ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡಿ ಇವತ್ತಿನ ವಿಡಿಯೋ. ಇದಕ್ಕಿಂತ ಮುಂಚೆ ನಾನು ಪ್ರೆಗ್ನೆಂಟ್ ಆಗಿದ್ದು ಕನ್ಫರ್ಮ್ ಆಗಿದ್ದು ಹೇಗೆ ಅಂತ ಹೇಳಿದ್ರೆ, ನಂದು ಆಕ್ಚುಲಿ ಪೀರಿಯಡ್ಸ್ ಮಂತ್ಲಿ ಪೀರಿಯಡ್ಸ್ ಇದೆಲ್ಲ ಕರೆಕ್ಟ್ ಆಗಿ ಆಗ್ತಾ ಇರ್ಲಿಲ್ಲ. ಒಂದು 3 ಮಂತ್ಸಿಗೆ ಒಂದ್ಸಲಿ 6 ಮಂತ್ಗೆ ಒಂದ್ಸಲಿ ಈ ತರ ಆಗ್ತಾ ಇತ್ತು. ನಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತೀವಲ್ಲ, ಸೊ ಆ ಕ್ಯಾಟಗರಿಗೆ ಸೇರಿದ್ ನಾನು. ನಂಗೆ ಕರೆಕ್ಟ್ ಆಗಿ ತಿಂಗಳು ಪೀರಿಯಡ್ಸ್ ಆಗ್ತಿರ್ಲಿಲ್ಲ. 3 ತಿಂಗಳಿಗೆ ಒಂದ್ಸಲಿ 6 ತಿಂಗಳಿಗೆ ಒಂದ್ಸಲಿ ಈ ತರ ಪೀರಿಯಡ್ಸ್ ಆಗ್ತಿತ್ತು. ಅದಕ್ಕೆ ನಾನು ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ಎಲ್ಲ ತಗೊಳ್ತಾ ಇದ್ದೆ. ಬಟ್ ಆದ್ರೂ ಕೂಡ ಮೆಡಿಸಿನ್ ತಗೊಳ್ಳುವಾಗ ಒಮ್ಮೆ ಸರಿ ಆಗ್ತಿತ್ತು, ಮತ್ತೆ ಅದೇ ತರ ಕಂಟಿನ್ಯೂ ಆಗ್ತಾ ಇತ್ತು. ಅದಾದ್ಮೇಲೆ ನಂದು ಇದೇ ಪೀರಿಯಡ್ಸ್ ಈ ತರ ಇರೋದ್ರಿಂದ ನಾವು ಪ್ರೆಗ್ನೆಂಟ್ ಆದಾಗ ಆ ಡೇಟ್ ಕನ್ಫರ್ಮ್ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ನನ್ನ ಕೇಸಲ್ಲೂ ಕೂಡ ಅದೇ ಆಯ್ತು. ನಂದು 4 ಮಂತ್ಸ್ ಆಗಿತ್ತು ಪೀರಿಯಡ್ಸ್ ಆಗದೆ. ನಾನು ಹಾಗಾಗಿ ಒಂದ್ಸರಿ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡೋದಕ್ಕೆ ಹೋದೆ. ಆಗ ಡಾಕ್ಟರ್ಗೆ ಈ ತರ ಅಂದ್ರೆ ನಮ್ಮ ಲೋಕಲ್ ಡಾಕ್ಟರ್ ಹತ್ರ ಹೋಗಿದ್ದೆ ನಾನು. ಅವರು ಸೊ ಲಾಸ್ಟ್ ಟೈಮ್ ಯಾವಾಗ ಪೀರಿಯಡ್ಸ್ ಆಗಿರೋದೆಲ್ಲ ಕೇಳಿದ್ರು. ಕೇಳಿ ಪ್ರೆಗ್ನೆನ್ಸಿ ಅವ್ರಿಗೆ ಏನು ಗೊತ್ತಾಗಿಲ್ಲ ಅಷ್ಟು. ಅವರು ನನಗೆ ಪೀರಿಯಡ್ಸ್ ಆಗೋದಕ್ಕೆ ಟ್ಯಾಬ್ಲೆಟ್ ಕೊಟ್ಟರು. ಅದೇನ್ ಮಾಡ್ತೆ, ಅವ್ರು ಟ್ಯಾಬ್ಲೆಟ್ ಕೊಟ್ಟಿದ್ರು ಪೀರಿಯಡ್ಸ್ ಆಗೋದಕ್ಕೆ. ಸೊ ಅದನ್ನ ನಾನು ತಗೊಳ್ತಾ ಇದ್ದೆ. ಅದಾದ್ಮೇಲೆ ಒಂದು ವಾರನ ಸೊ ಒಂದು ವಾರ ಆದ್ಮೇಲೆ ನಂಗೆ ಒಂದಿನ ಒಂದು 5 o'clock ಮಾರ್ನಿಂಗ್ ಜೋರಾಗಿ ಹೊಟ್ಟೆ ನೋವಾಯ್ತು. ತುಂಬಾ ಅಂದ್ರೆ ನಡೆಯೋದಿಕ್ಕೂ ಕೂಡ ಆಗ್ತಿರಲಿಲ್ಲ, ಅಷ್ಟು ಜೋರಾಗಿ ಹೊಟ್ಟೆ ನೋವಾಯ್ತು. ಒಂದು ಅರ್ಧ ಗಂಟೆನೋ ಆ ತರ ಆಯ್ತು ನಂಗೆ. ಅದಾದ್ಮೇಲೆ ಹಸ್ಬೆಂಡ್ ಅವ್ರು ಹೇಳಿದ್ರು ನಾವಿನ್ನು ಬೇರೆ ಡಾಕ್ಟರ್ ಹತ್ರ ತೋರ್ಸೋಣ ಅಂತ ಹೇಳಿ. ಅದಾದ್ಮೇಲೆ ನಾವು ಬೇರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ವಿ. ಅದು ಲೇಡಿ ಡಾಕ್ಟರ್. ಆದ್ಮೇಲೆ ಡಾಕ್ಟರ್ ಹತ್ರ ನಾನು ಈ ತರ ಹೇಳ್ದೆ. ನಾನು ಮುಂಚೆ ಒಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ದೆ. ಅಲ್ಲಿ ಟ್ಯಾಬ್ಲೆಟ್ ಕೊಟ್ಟಿದ್ರು, ಪೀರಿಯಡ್ಸ್ ಆಗೋದಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ರು. ನಾನು ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೆ. ಅಂಡ್ ಇವತ್ತು ಬೆಳಿಗ್ಗೆ ಹೊಟ್ಟೆ ನೋವೆಲ್ಲ ಆಯ್ತು ಅಂತ ಡಾಕ್ಟರ್ ಹತ್ರ ನಾನು ಕ್ಲಿಯರ್ ಆಗಿ ಹೇಳ್ದೆ ಏನಾಯ್ತು ಅಂತ. ಮತ್ತೆ ನಂದು ಪೀರಿಯಡ್ಸ್ ಕೂಡ ಇರ್ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಇರ್ಲಿಲ್ಲ ಅಂತ ಕೂಡ ಹೇಳ್ದೆ. ನಂಗೆ ಡೇಟ್ ಕೂಡ ಕರೆಕ್ಟ್ ಆಗಿ ಗೊತ್ತಿಲ್ಲ, ಯಾವ ಡೇಟ್ ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತ ಡಾಕ್ಟರ್ ಹತ್ರ ಹೇಳುವಾಗ ಡಾಕ್ಟರ್ ಹೇಳಿದ್ರು ಸ್ಕ್ಯಾನಿಂಗ್ ಮಾಡೋಣ ಅಂತ. ಅಂದ್ರೆ ಕನ್ಫರ್ಮೇಶನ್ ಇಲ್ಲ ನಿಮಗೆ ಇಲ್ಲಿ ಯಾವ ಡೇಟ್ ಅಲ್ಲಿ ನಾನು ಪೀರಿಯಡ್ಸ್ ಆಗಿದ್ದೆ ಅದೆಲ್ಲ ನಿಮಗೆ ಕನ್ಫರ್ಮೇಶನ್ ಇಲ್ಲ. ಅದಕ್ಕೋಸ್ಕರ ಡಾಕ್ಟರ್ ಹೇಳಿದ್ರು ಸ್ಕ್ಯಾನಿಂಗ್ ಮಾಡೋಣ ಅಂತ. ಇದಾದ್ರೆ ಸ್ಕ್ಯಾನಿಂಗು ಅಷ್ಟು ಬೇಗ ಮಾಡೋದಿಲ್ಲ. ಐ ಥಿಂಕ್ 3 ಮಂತ್ಸ್ ಆದ್ಮೇಲೆ ಏನೋ ಸ್ಕ್ಯಾನಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಅಂಡ್ ರಿಪೋರ್ಟ್ ನಾನು ಎಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು. ಅಂಡ್ ಆ ರಿಪೋರ್ಟ್ ಅಲ್ಲಿ ನಾನು ಪ್ರೆಗ್ನೆಂಟ್ ಆಗಿ ಜಸ್ಟ್ 1 ಮಂತ್ ಆಗಿತ್ತು ಅಷ್ಟೇ. ಅದ್ರ ಪ್ರಕಾರ ನಂಗೆ ಡಾಕ್ಟರ್ ಡೇಟ್ ಕೊಟ್ರು. ಮಾರ್ಚ್ 18th ಡೇಟ್ ಕೊಟ್ಟಿದ್ದು ಡಾಕ್ಟರ್. ಎಕ್ಸ್ಪೆಕ್ಟ್ ನಾನು ಮಾರ್ಚ್ 18th ನಿಂದು ಡೆಲಿವರಿ ಡೇಟ್ ಇರ್ಬೋದು ಅಂತ ಹೇಳಿ ಡಾಕ್ಟರ್ ಕೊಟ್ರು. ಅಂಡ್ ನಂದು ಮಾರ್ಚ್ 18th ಆರ್ 17 ಆರ್ 18, ಬಟ್ ನಂದು ಡೆಲಿವರಿ ಆಗಿದ್ದು ಮಾರ್ಚ್ 16th. ಕಮ್ಮಿ ನನಗೆ ಸ್ವಲ್ಪ ದೂರ ನಾನು ಮಕ್ಕಳನ್ನ ಇಟ್ಕೊಳ್ಳೋದಾಗಿರ್ಬೋದು, ಅವ್ರ ಜೊತೆ ಆಟ ಆಡೋದಾಗಿರ್ಬೋದು, ನಾನು ಸ್ವಲ್ಪ ದೂರ, ಅಷ್ಟು ಬೇಗ ನಾನು ಮಿಂಗಲ್ ಆಗ್ತಿರ್ಲಿಲ್ಲ. ಬಟ್ ಈಗ ನನಗೆ ಮಗು ಆದಾಗ ಅದನ್ನ ಹೇಗೆ ಇಟ್ಕೊಳ್ಳೋದು, ಅವಳು ಮಗು ಅಳುವಾಗ ಯಾವ ರೀತಿ ಸಮಾಧಾನ ಮಾಡೋದು ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸೊ ಇದೆಲ್ಲ ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಅಮ್ಮ ತಂಗಿ ಅವರೆಲ್ಲ ಹೆಲ್ಪ್ ಮಾಡಿದ್ರು ನಂಗೆ. ಅದೆಲ್ಲ ಆಯ್ತು. ಅದಾದ್ಮೇಲೆ ಡಿಸ್ಚಾರ್ಜ್ ಆಯ್ತು. ನಮ್ದು 4ನೇ ದಿನಕ್ಕೆ ಮೂರನೇ ದಿನಕ್ಕೆ ಡಿಸ್ಚಾರ್ಜ್ ಆಯ್ತು. ಸಂಜೆ ಬಂದ್ವಿ. ಅಂಡ್ 4ನೇ ದಿನ ಎಲ್ಲ ಆರಾಮ್ಸೆ ಮಗು ಎಲ್ಲ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡ್ತಾ ಇದ್ದೆ, ಆರಾಮ್ಸೆ ಇದ್ಲು. ಅಂಡ್ 5ನೇ ದಿನ ಬಂದು ಇವಳು ಸರಿಯಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರು ಕೂಡ ಮಗು ಹಾಲು ಕುಡಿತಾ ಇಲ್ಲ. ಏನಂತ ನಮ್ಗೆ ಯಾಕೆಂತಾನೆ ಗೊತ್ತಾಗ ರೆಡ್ ಕಲರ್ ಬ್ಲೀಡಿಂಗ್ ಹೋದಾಗ ಆಗ್ತಿತ್ತು. ಮಗುವಲ್ಲಿ ರೆಡ್ ಕಲರ್ ಬ್ಲೀಡಿಂಗ್ ಹೋಗೋ ತರ ಆಗ್ತಿತ್ತು. ಅದು ನಮ್ಗೆ ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಿತ್ತು. ಸಡನ್ ಆಗಿ ನಾವು ಹಾಸ್ಪಿಟಲ್ಗೆ ಹೋದ್ವಿ. ಸಂಜೆನೆ ಹೋದ್ವಿ. ಇದು ಬೆಳಗ್ಗೆಯಿಂದ ಆಗ್ತಾ ಇದೆ. ಬೆಳಗ್ಗೆಯಿಂದ ನೋಡಿ ಸಂಜೆ ಆಗುವಾಗ ಹೋದ್ವಿ. ಸಂಜೆ ಹೋಗುವಾಗ ನಾವ್ ಈ ತರ ಡಾಕ್ಟರ್ ಹತ್ರ ಹೇಳುವಾಗ ಡಾಕ್ಟರ್ ಹೇಳಿದ್ರು ಮಗು ಆ ತರ ರೆಡ್ ಕಲರ್ ಅದು ಬ್ಲೀಡ್ ಆಗೋದು ಅದು ನಾರ್ಮಲ್. ಈಗ ನಾವು ಅದೊಂದು 7 days ತನಕ ಇರುತ್ತೆ. ಕೆಲವು ಮಕ್ಕಳಲ್ಲಿ 7 days ತನಕ ಇರುತ್ತೆ, ಹುಡುಗಿರಲ್ಲಿ ಅದು 7 days ತನಕ ಇರುತ್ತೆ. ಮತ್ತೆ ಅದು ನಾರ್ಮಲ್ ಆಗಿ ಕಮ್ಮಿ ಆಗೋದು, ಅದಕ್ಕೆ ಏನು ಮದ್ದು ಅದು ಇದೆಲ್ಲ ಏನೂ ಇಲ್ಲ, ಅದು ನಾರ್ಮಲ್ ಅಂತ ಹೇಳಿದ್ರು. ಮತ್ತೆ 5ನೇ ದಿನ ಬಂದು ಇವಳು ಸರಿಯಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರು ಕೂಡ ಮಗು ಹಾಲು ಕುಡಿತಾ ಇಲ್ಲ. ಏನಂತ ನಮ್ಗೆ ಯಾಕೆಂತಾನೆ ಗೊತ್ತಾಗಿಲ್ಲ. ನಾವು ಜಸ್ಟ್ ಈ ತರ ಮುಟ್ಟಿ ನೋಡುವಾಗ ನಂಗೆ ಇಲ್ಲಿ ಒಂಥರ ಗಟ್ಟಿ ಫೀಲ್ ಆಗ್ತಾ ಇತ್ತು. ಅಮ್ಮನ ಹತ್ರ ಕೂಡ ನಾನು ಅದನ್ನ ಹೇಳಿದ್ದೆ, ನಾನು ಈ ತರ ಆಗ್ತಾ ಇದೆ. ಅವಳು ತುಂಬಾ ಕಂಪ್ಲೇಂಟ್ಸ್ ಇರುತ್ತೆ ನಮಗೆ. ಆಗ ಸ್ಟಾರ್ಟಿಂಗ್ ಟೈಮಲ್ಲಿ ಗೊತ್ತಿರೋದಿಲ್ಲಲ್ಲ, ತುಂಬಾ ವಿಷಯಗಳಿರುತ್ತೆ. ಆ ತರ ಡಾಕ್ಟರ್ ಹೇಳುವಾಗ ನರ್ಸ್ ಬಂದು ಚೆಕ್ ಮಾಡುವಾಗ ನಂದು ಇಲ್ಲೆಲ್ಲ ಫುಲ್ ಗಟ್ಟಿಯಾಗಿದೆ. ಇದು
ಅದಕ್ಕೆ ಡಾಕ್ಟರ್ ಹೇಳಿದ್ರು ಇದು ತುಂಬಾ ಡೇಂಜರ್, ಈ ತರ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕು. ಮಗುಗೆ ಕೆಲವು ಸಲ ಎದೆ ಹಾಲು ಜಾಸ್ತಿ ಆಗ್ಬಿಡುತ್ತೆ, ಅಂದ್ರೆ ಚಿಕ್ಕ ಮಗು ಅಲ್ವಾ ಅದು, 3 ದಿನ 4 ದಿನ ಮಗುಗೆ ಎಷ್ಟು ಎದೆ ಹಾಲು ಬೇಕು ಅದಕ್ಕೆ ಜಾಸ್ತಿ ಆಗುತ್ತೆ. ನೀವು ಎಕ್ಸೆಸ್ ಜಾಸ್ತಿ ಇರುವಂತ ಹಾಲನ್ನ, ನೀವು ಎಕ್ಸೆಸ್ ಇರೋ ಹಾಲನ್ನ ನೀವೇ ರಿಮೂವ್ ಮಾಡ್ಬೇಕು, ಇಲ್ಲಾಂದ್ರೆ ತುಂಬಾ ತೊಂದರೆ. ಕೆಲವು ಟೈಮಲ್ಲಿ ಇದು ಆಪರೇಷನ್ ಅಂದ್ರೆ ಕೊಯ್ದು ಆಪರೇಷನ್ ಮಾಡಿ ತೆಗಿಬೇಕಾಗುತ್ತೆ. ಆ ತರ ತುಂಬಾ ಎದುರಿಸ್ಬಿಟ್ರು ನಂಗೆ. ಅಲ್ಲಿ ಸಡನ್ ಆಗಿ ನಂಗೊಂದು ಇಂಜೆಕ್ಷನ್ ಕೊಟ್ರು. ಅದಾದ್ಮೇಲೆ ಬಿಸಿ ನೀರಿದ್ದು ಶೇಕ್ ಅಂತ ಹೇಳ್ತೀವಲ್ಲ, ಸೊ ಅದು ಕೊಟ್ಟು ಅದನ್ನ ಇಡಬೇಕು ನಾವು. ಆಕ್ಚುಲಿ ಹಾಸ್ಪಿಟಲ್ ಅಲ್ಲಿ ಒಂದು ಬಾಟಲ್ ಅವ್ರ ಹತ್ರ ಈ ತರ ಸ್ಟೀಮರ್ ಟೈಪ್ ಅಲ್ಲಿ ಏನೋ ಇತ್ತು, ಬಟ್ ಮನೇಲಿ ಕೂಡ ನಮಗೆ ಹಾಗೆ ಯಾವ್ದಾದ್ರು ಒದ್ದೆ ಬಟ್ಟೆ ಮಾಡಿ ಬಿಸಿ ನೀರಲ್ಲಿ ಇದು ಶೇಕ ತರ ಕೊಟ್ಟು ಮತ್ತೆ ಇದು ಜಾಸ್ತಿ ಇರುವಂತಹ ಎದೆ ಹಾಲನ್ನ ನಾವು ನಾವೇ ತೆಗಿಬೇಕು. ಅದೊಂದೇ ಸೊಲ್ಯೂಷನ್ ಇರುತ್ತೆ ಅದಕ್ಕೆ. ಬಿಸಿ ನೀರಿದ್ದು ಶೇಕ ಕೊಡೋದು ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ ಅದಕ್ಕೆ, ಬೇರೆ ಯಾವುದೂ ಇಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಡಾಕ್ಟರ್ ಕೂಡ, ಸೊ ಇದು ತುಂಬಾನೇ ನನ್ನ ಡೆಲಿವರಿ ಟೈಮಲ್ಲಿ ಆಗಿದ್ದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಮತ್ತೆ ಎವ್ರಿಥಿಂಗ್ ವಾಸ್ ಫೈನ್. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಆಗಿರುವಂತಹ ವಿಷಯಗಳು, ಮಗು ಇದು ನಂದು, ಈ ತರದೆಲ್ಲ ಇನ್ನೂ ಕೂಡ ಮೆಮೊರೇಬಲ್ ಆಗಿದೆ ಆ ವಿಷಯಗಳೆಲ್ಲ. ಅಂಡ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ, ನಿಮಗೂ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಏನಾದ್ರು ಡೌಟ್ಗಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮ್ಗೆ ಸಿಕ್ಕಿ ಇನ್ನೊಂದು ವಿಡಿಯೋದೊಟ್ಟಿಗೆ ತನಕ ಬಾಯ್ ಬಾಯ್, ಟೇಕ್ ಕೇರ್.